ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ರಾಯಿ ಕೈತ್ರೋಡಿಯ ಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರದಲ್ಲಿ ರಾಯಿ ಕೈತ್ರೋಡಿಯ ಲೋಕೇಶ್ ಮತ್ತು ಕುಟುಂಬಸ್ಥರ ವತಿಯಿಂದ ದೈವಗಳಿಗೆ ಶನಿವಾರ ವರ್ಷಾವಧಿ ಕೋಲ ಸೇವೆ ನಡೆಯಿತು. ಮಂತ್ರ ದೇವತೆ ಕೊರಗಜ್ಜ ದೈವಕ್ಕೆ ವೈಭವದ ನೇಮ ಸೇವೆ ನಡೆಯಿತು. ಭಕ್ತರು ವಿವಿಧ ರೀತಿಯ ಹರಕೆಗಳನ್ನು ಅರ್ಪಿಸುವ ಮೂಲಕ ಬಾಂಧವ್ಯ ಮೆರೆದರು. ಊರ-ಪರವೂರ ಹಲವು ಮಂದಿ ಭಕ್ತಾದಿಗಳು ದೈವಗಳ ನೇಮ ಸೇವೆಯಲ್ಲಿ ಪಾಲ್ಗೊಂಡು ಗಂಧ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. కడప నుంచి ఇచ్చిన భాగ్యం వదకాదు కొరలా నేను మంచి ప్రార్థన ಮಾಯುಧ ಬುಲ್ಪಾಯರೆ ಪುಣ್ಯದ ಮಾಯುಧ ಬುಲ್ಪಾಯರೆ